ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಸ್ವಾಮಿ ವಿವೇಕಾನಂದರ್ನ 154ನೇ ವರ್ಷದ ಜನ್ಮದಿನ ತಲೆಕೊಡು ಸೋಮವಾರ ರಾಷ್ಟ್ರೀಯ ಯುವ ದಿನಾಚರಣೆ ನಡೆತಂದು ಪುರಂದ ಶ್ರೀರಾಮಕೃಷ್ಣ ತಪೋವನದ ಅಡ್ಡೂರು ಮುಟ್ಟ ಶಾಲೆ ಕಾಲೇಜು ಬರೋ ಕಲ್ಪನಕ್ಲು ಸೇರಿನಂಚ ದೇಶಭಕ್ತರು ಮೆರವಣಿಗೆ ನಡಪಾಯರು. 1893 ಅಮೆರಿಕದ ಚಿಕಾಗೋಡ್ ನಡೆದ ಲೋಕದ ಸುರೂತ ಸರ್ವಧರ್ಮ ಸಮ್ಮೇಳನಡು ಭಾರತದ ಕೀರ್ತಿನ ದೆರ್ತಪತ್ತನ ಸ್ವಾಮಿ ವಿವೇಕಾನಂದರ್ನ ಜನ್ಮದಿನ ಜನವರಿ 16 1985 ದೇಶಡು ರಾಷ್ಟ್ರೀಯ ಯುವ ದಿನ ಅಂದು ಆಚರಣೆ ಮಲ್ತೊಂದುಂಡು. ಯುವ ದಿನಾಚರಣೆದಲ್ಲೇ ಕೊಡು ಬಂಟ್ವಾಳ ತಾಲೂಕು ಕರಿಯಂಗಳ ಗ್ರಾಮ ಪುರಾಲ್ದ ಶ್ರೀರಾಮಕೃಷ್ಣ ತಪೋವನದ ನಿಲೆಟ್ ರಾಷ್ಟ್ರೀಯ ಸೋಮವಾರ ಯುವ ದಿನಾಚರಣೆ ನಡೆತಂಡು. ತಪೋವನದ ಅಡ್ಡೂರು ಮುಟ್ಟ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಶಾಲೆ ಕಾಲೇಜು ಬರೋ ಕಲ್ಪನಕ್ಲು ಬೊಕ್ಕ ದೇಶಭಕ್ತಿರದು ಮೆರವಣಿಗೆ ನಡೆತಂಡು. ಶ್ರೀರಾಮಕೃಷ್ಣ ತಪೋವನಟ್ ಜೋಕ್ಲೆಗೆ ಭಾಷಣ ಬೊಕ್ಕ ರಸಪ್ರಶ್ನೆ ಪಂತ ನಡೆತಂಡು. ಪಲಾರ ನುಪು ಪ್ರಸಾದ ಆಚರಣೆ ಮಲ್ತಿತ್ತಿರು. ಮಠದ ಶ್ರೀ ಸ್ವಾಮಿ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ದುಂಬಾಳ್ತಿಡು ಈ ಮಾತಾ ಕಾರ್ಯಕ್ರಮವನ್ನು ನಡೆತಂಡು. ಮಾತ ವರ್ಗದ ಜನಕ್ಲಿನ ಒಟ್ಟು ಸೇರಾದ ನಡಪವನ ಕಂಬುಲ ಗೊಬ್ಬುಗು ಸರ್ಕಾರದ ಪರವಾದ ಮೆಚ್ಚುಗೆ ತೆರಿಪಾವೆ ಎಂದು ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಂತೇರು ನರಿಂಗಾನ ಲವಕುಶ ಜೋಡುಕರೆ ಕಂಬಳದ ಸಭಾ ಕಾರ್ಯಕ್ರಮಟು ಆರು ಪಾಲ್ಗೊಂಡಿರು. ಉಳ್ಳೇಲ ತಾಲೂಕು ನರಿಂಗಾಣ ಗ್ರಾಮದ ಮೂರ್ಲ ಬೋಳಾಡ್ ನಡೆತನ 4ನೇ ವರ್ಷದ ಲವಕುಶ ಜೋಡುಕರೆ ಕಂಬಳದ ಸಭಾ ಕಾರ್ಯಕ್ರಮಟು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಾಲ್ಗೊಂಡಿರು. ಕಂಬಳ ಸಮಿತಿದ ಕಾರ್ಯಗುರುಕಾರ್ಯರು ಪ್ರಶಾಂತ್ ಕಾಜವ ಮಿತ್ತ ಕೋಡಿ ಎದುಕೊಂಡಿರು. ಸಮಿತಿ ಗುರುಕಾರ್ಯರು ಬೊಕ್ಕ ರಾಜ್ಯ ವಿಧಾನಸಭೆತ ಗುರುಕಾರ್ಲಾದುಪುನ ಯುಟಿ ಖಾದರ್ ಗುರುಕಾರ್ಮಿಡು ಡಿ.ಕೆ. ಶಿವಕುಮಾರ್ ತಾರೆದ ಕೊಂಬು ಅರಲ್ತದು ಸಭಾ ಕಾರ್ಯಕ್ರಮ ಉದೀಪನ ಮಲ್ತೇರು. ಶಿವಕುಮಾರ್ ಪಾತಿರ್ದು ಕಂಬುಲ ಸಂಸ್ಕೃತಿದ ಗುರುತು ದೇಶದ ಆಸ್ತಿ ನನದ ವರ್ಷ ಖಾದರ್ ಬೇತೆಸ್ತಾನೋಡಿತ್ತಂಡಲ ಕಂಬುಲ ನಡಪಾವೇರು ಪನ್ಪುನ ವಿಶ್ವಾಸ ಉಂಡು. ಮಾತಾ ವರ್ಗದ ಜನಕ್ಲೇನು ಒಟ್ಟು ಸೇರಾದು ನಡಪಾವನ ಕಂಬುಲ ಗೊಬ್ಬುಗು ಸರ್ಕಾರದ ಪರವಾದ ಮೆಚ್ಚುಗೆ ಸಂದಾವಡೆ ಆತನೊಂದು ಪಂಡೇರು. ತಿರ್ಗಾಟ ಉದ್ಯಮ ಇಲಾಖೆ ಮಂತ್ರಿ ಎಚ್.ಕೆ. ಪಾಟೀಲ್ ಪಾತಿರ್ದು ನಮ್ಮ ಸಂಸ್ಕೃತಿದ ಉರಿಪುಗಾದು ನನದ ವರ್ಷುಡ್ದು ಕರಾವಳಿದ 24 ಕಂಬುಲುಗಳ 5 ಲಕ್ಷ ರೂಪಾಯಿ ಅನುದಾನ ಒದಗಾದು ಕೊರಪ ಅನ್ನು ಪಂಡೇರು. ಸಹಕಾರ ರತ್ನ ಪ್ರಶಸ್ತಿ ಪಡೆತ್ನ ಟಿ.ಜಿ. ರಾಜರಾಮ್ ಭಟ್ ರಾಜ್ಯ ಕಂಬುಲ ಅಸೋಸಿಯೇಷನ್ ಗುರುಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ನರಿಂಗಾನ ಕಂಬುಲ ಸಮಿತಿ ಮರ್ಯಾದೆ ಗುರುಕಾರ್ಯರು ವೆಂಕಪ್ಪ ಕಾಜವ ಮಿತ್ತಕೂಡಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆತ್ನ ಶಾಂತರಾಮ ಶೆಟ್ಟಿ ಕಬಡ್ಡಿ ಗುಬ್ಬುದ ಬಿರ್ಸಿದಿ ಧನಲಕ್ಷ್ಮಿ ಪೂಜಾರಿ ಗುಬ್ಬುದ ಸಾಧಕರು ಭಾಸ್ಕರ ದೇವಾಡಿಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತ್ನ ಗಣೇಶ್ ಪಂಬದ ಚಿಪ್ಪಾರ್ ಶೈಕ್ಷಣಿಕ ಸಾಧಕರು ಅಪೇಕ್ಷಾ ಪುಂಡಿಕಾಯ್ ಕರಾಟೆ ಗುಬ್ಬುದ ಬಿರ್ಸಿದಿ ಆಯಿಷಾ ಮುಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಖಾದರ್ ಗುರ್ಕಾರ್ಮಿದ ಪಾತ್ರ ಪಂಡದು ಕಂಬಳದ ಗೊಬ್ಬು ಕರಾವಳಿದ ಜನಪದ ಬೊಕ್ಕ ಈ ಮಣ್ಣದ ಸೌಹಾರ್ದದ ಗೊಬ್ಬು ಅವು ಬಜಿ ಬಲಿಪತ್ತು ಕಂಬಳದ ಪರಂಪರೆ ಉರಿಪಾ ಒಂದು ದುಂಬರಿತೊಂದು ಪೋವಡಾತನೆಂದು ಪಂಡೇರು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಮಂತ್ರಿಯರು ದಿನೇಶ್ ಗುಂಡೂರಾವ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ಶಾಸಕರೈನ ಸತೀಶ್ ಸೈಲ್ ರಾಜುಗೌಡ ಎಐಸಿಸಿ ಕಾರ್ಯಂತರು ಶ್ರೀನಿವಾಸ್ ಎಸ್ಡಿಸಿಸಿ ಬ್ಯಾಂಕ್ ಗುರುಕಾರ್ಯರು ಡಾ ಎಂ.ಎನ್. ರಾಜೇಂದ್ರ ಕುಮಾರ್ ದುಂಬುದ ಮಂತ್ರಿ ಬಿ ರಮಣತ್ರೈ ಎನಪೊಯ ವಿಶ್ವವಿದ್ಯಾನಿಲಯದ ಕುಲಪತಿ ಎನಪೊಯ ಅಬ್ದುಲ್ಲಾ ಕುಂಜಿ ಕಣಚೂರು ಸಮೂಹ ಸಂಸ್ಥೆನ ಗುರುಕಾರ್ಯ ಡಾ ಕಣಚೂರು ಮೋನು ಎಂಆರ್ಜಿ ಗ್ರೂಪ್ ಗುರುಕಾರ್ಯರು ಕೆ ಪ್ರಕಾಶ್ ಶೆಟ್ಟಿ ಈ ಕಾರ್ಯಕ್ರಮ ನುಡಿತೇರು. ಸತೀಶ್ ಪುಂಡಿಕಾಯಿ ಬೊಕ್ಕ ಅಬ್ದುಲ್ ರಜಾಕ್ ಕುಕ್ಕಾಜೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಾವೆಲ್ಲ ಇಲ್ಲಿ ಈ ದೇಶದ ಆಸ್ತಿ ನೋಡ್ಲಿಕ್ಕೆ ನಾವು ಬಂದಿದ್ದೇವೆ. ಈ ಕಂಬಳ ನಮ್ಮ ಸಂಸ್ಕೃತಿ ಕಾಪಾಡಿಕೊಂಡು ಬಂದಂತ ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಬಹುಶಃ ಈ ಕಂಬಳ ಮುಂದಿನ ವರ್ಷ ಬೇರೆ ಸ್ಥಾನದಲ್ಲಿ ಇದ್ದು ಕಂಬಳವನ್ನ ನಡೆಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ನಾನು ಬಿಚ್ಚಿ ಅದನ್ನು ಹೇಳುವುದಿಲ್ಲ. ಸೊ ಇವತ್ತು ಈ ಕಂಬಳ ಎಚ್.ಕೆ. ಪಾಟೀಲ್ ರವರು ಹೇಳಿದಂಗೆ ನಿಮ್ಮಲ್ಲಿ ನಿಮ್ಮ ತನ ನಿಮ್ಮ ಇತಿಹಾಸ ನಿಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಳಿಕ್ಕೆ ಕಂಬಳ ಸಾಕೋರು ಬೇರೆ, ಕಂಬಳದ ಜವಾಬ್ದಾರಿ ತೆಗೆದುಕೊಳ್ಳೋರು ಬೇರೆ, ಈ ಕಂಬಳದ ನೋಡ್ಲಿಕ್ಕೆ ಬಹಳ ಆಸಕ್ತಿಯಿಂದ ವೀಕ್ಷಕರಿದ್ದೀರಲ್ಲ, ಈ ಸಂಖ್ಯೆ ಕೂಡ ನಾವು ಅಭಿನಂದನೆಯನ್ನ ಸರ್ಕಾರದ ಪರವಾಗಿ ಅಭಿನಂದನೆ ಕೂಡ ನಾವು ಸಲ್ಲಿಸಬೇಕಾಗ್ತದೆ. ಹಿರಿಯರು ಜಾತಿ ಮತ ಧರ್ಮ ಎಲ್ಲ ಬಿಟ್ಟು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ನಾಡಿನ ಸಂಪತ್ತನ್ನ ತಾವೆಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ದೀರಿ. ನಮ್ಮದು ಅನ್ನೋದನ್ನ ಅತ್ಯಂತ ಅಭಿಮಾನದಿಂದ ಕಾಣುವವರು ಈ ಕರಾವಳಿ ಪ್ರದೇಶದವರು. ನಂದು ನಮ್ಮ ಸಂಸ್ಕೃತಿ, ನಮ್ಮ ಆಟ ಇದು.
ಇದ್ರ ಬಗ್ಗೆ ನಮಗೆ ಅಭಿಮಾನ ಇದೆ. ಯಾರು ಏನಂತಾರ ಅದ್ರ ಕಡೆ ನಮ್ಮದು ಲಕ್ಷ್ಯ ಇಲ್ಲ. ಈ ನಮ್ಮತನ ಉಳಿಸ್ಕೋತೀವಿ, ನಮ್ಮತನದ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ನಿಮಗೆ ಹಾಗೂ ಪ್ರವಾಸೋದ್ಯಮಕ್ಕೆ ಇದು ಹೆಚ್ಚು ಪ್ರೋತ್ಸಾಹ ಮಾಡ್ತೈತಿ ಅನ್ನುವಂಥ ಒಂದು ವಿಶೇಷ ಕಾರಣಕ್ಕಾಗಿ ಮುಂದಿನ ವರ್ಷದಿಂದ ನಮ್ಮ ಟೂರಿಸಂ ಇಲಾಖೆಯೊಳಗೆ ಬರ್ತಕ್ಕಂಥ ಏನು ಅನುದಾನ ಐತಿ ಅದರೊಳಗೆ ಖಾದರ್ ಸಾಹೇಬರಿಗೆ ನಿಮ್ಮ ಅನುದಾನದಿಂದ ಏನು ಕೊಡಬೇಡ್ರಿ, 24 ಕಂಬಳಕ್ಕೆ 5-5 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಘೋಷಣೆ ಮಾಡೋದಕ್ಕೆ ಬಯಸ್ತೇನೆ. ಈ ಕಮಲೋತ್ಸವ ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಸೀಮಿತವಾಗಿಲ್ಲ, ಅಥವಾ ಇದು ಬರೇ ಒಂದು ಕೋನಗಲು ಓಟ ಮಾಡುವಂತ ಒಂದು ದಿವಸದ ಒಂದು ಓಟ ಮಾತ್ರ ಅಲ್ಲ. ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಜಾನಪದದ ಸಂಸ್ಕೃತಿ, ಸೋದರತೆ, ಪ್ರೀತಿ, ವಿಶ್ವಾಸವನ್ನು ಬಿಂಬಿಸುವಂತ ದೊಡ್ಡ ಮಟ್ಟ ಒಂದು ಕ್ರೀಡೆ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹುಶಃ ಸಾವಿರಾರು ವರ್ಷ ಯಾಕೆ ಹಿಂದಿಂದಲೂ ಕೂಡ ಇವತ್ತು ಪ್ರಾರಂಭ ಮಾಡಿ ಬಂದಂಥದ್ದು. ಎಷ್ಟೇ ಕಷ್ಟ ಬಂದಂತ ಸಂದರ್ಭದಲ್ಲಿ ಕೂಡ, ಆರ್ಥಿಕವಾದ ಸಂಕಷ್ಟ ಎಷ್ಟೇ ಎದುರಾಗಿದ್ರು ಕೂಡ, ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ, ದುಡ್ಡಿಲ್ಲದಿದ್ರು ಕೂಡ ನಮ್ಮೆಲ್ಲ ಹಿರಿಯರು ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದವರು ಇದನ್ನು ಈ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇಲ್ಲಿ ತನಕ ಬಂದು ತಮಗೆ ಕೈಯಲ್ಲಿ ಇವತ್ತು ಕೊಟ್ಟಿದ್ದಾರೆ. ಇದನ್ನು ಮುಂದೆ ತಗೊಂಡು ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಆಗಿದ್ದುಕೊಂಡು ಇದನ್ನು ನಾವು ಮುಂದಿನ ಯುವ ಪೀಳಿಗೆಗೆ ಅರ್ಥ ಅನಿಸುವಂತ ಜವಾಬ್ದಾರಿ. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ಮೀನುಗಾರಿಕೆದ ಬುಲಿಚಿಲಿಗೆ ಪಾಕ ಯೋಜನೆಯನ್ನು ಜಾರಿ ಮಲ್ತದ ಜವಂದಿ ಐತ ಪ್ರಯೋಜನದಿತ ನೋಡೊಂದು MSME ಬೊಕ್ಕ ಸ್ಟಾರ್ಟ್ಅಪ್ ಮಾರ್ಗದರ್ಶಕರು SS ನಾಯಕ್ ಪಂತೇರು ಅರ್ ಕುಳ್ಳಡು ಮೀನುಗಾರಿಕೆ ಸ್ಟಾರ್ಟ್ಅಪ್ ಅಕ್ವಾಪ್ರಿನಿಯರ್ಶಿಪ್ ಹಿತಾಸಕ್ತಿದಾರರನ್ನ ಸಭೆಟ್ ಪಾತೇರಿಯರು. ಹೈದರಾಬಾದದ ರಾಷ್ಟ್ರೀಯ ಕೃಷಿ ವಿಸ್ತರಣೆ ನಿರ್ವಹಣೆ ಸಂಸ್ಥೆ ಬೊಕ್ಕ ಕುಡ್ಲದ ಮೀನುಗಾರಿಕೆ ಮಹಾವಿದ್ಯಾಲಯದ ನಿಲೆಟ್ ಕೊಲಾಬರೇಟ್ ಕನೆಕ್ಟ್ ಕಟಲೈಸ್ ಪಂಪ್ನ ಉದ್ದೇಶ ಪಾತಿರದೊಟ್ಟುಕು ಮೀನುಗಾರಿಕೆ ಸ್ಟಾರ್ಟ್ಅಪ್ ಬೊಕ್ಕ ಅಕ್ವಾಪ್ರಿನಿಯರ್ಶಿಪ್ ಹಿತಾಸಕ್ತಿದಾರರನ್ನ ಸಭೆ ಶುಕ್ರವಾರ ಕುಡ್ಲ ಎಕ್ಕೂರು ಮೀನುಗಾರಿಕೆ ಮಹಾವಿದ್ಯಾಲಯ ನಡೆತದೆ. ಪ್ರಾಧ್ಯಾಪಕ ವಿಭಾಗ ಮುಖ್ಯಸ್ಥರು ಬೊಕ್ಕ ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಮಂಜುನಾಯಕ ಬಿ ಎದುಕೊಂಡಿರು, ರಾಜ್ಯ ಮೀನುಗಾರಿಕೆ ನಿರ್ದೇಶಕರು ಸಿದ್ದಯ್ಯ ಡಿ ಮಲ್ಲಬಿನೇರಾದ ಕಾರ್ಯಕ್ರಮ ಉದೀಪನ ಮಾಡ್ತಿರು. ಬಿನ್ನೇರು ನಿಟ್ಟೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ದ CEO ಡಾಕ್ಟರ್ AP ಆಚಾರ್ ಪಾತಿರ್ದು ಮೀನುಗಾರಿಕೆ ಕ್ಷೇತ್ರಡು ಹೊಸ ಬೊಕ್ಕ ಉದ್ಯಮಶೀಲ ವ್ಯವಸ್ಥೆದ ಮಹತ್ವ ತಿರಿಪಾದ ಇನೋವೇಷನ್ ಸ್ಟಾರ್ಟ್ಅಪ್ ಯೋಜನೆದ ರೇಟ್ ಬರವು ಕಲ್ಪನಗನೆ ಬರವು ಕಲ್ಪವನಕ್ಕೆಲ್ಲ ಒಟ್ಟು ಸೇರಿದು ಸ್ಟಾರ್ಟ್ಅಪ್ ಕಂಪನಿ ಶುರು ಮಲ್ಪರೆ ಕೇಂದ್ರ ಸರ್ಕಾರ ಅವಕಾಶ ಕೊಡ್ತು ಎಂದು ಪಂಡಿರು. ಮಲ್ಲಬಿನೇರು MSME ಬೊಕ್ಕ ಸ್ಟಾರ್ಟ್ಅಪ್ ಮಾರ್ಗದರ್ಶಕರು SS ನಾಯಕ್ ಪಾತಿರ್ದು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರಗಳು ಮೀನುಗಾರಿಕೆ ಕ್ಷೇತ್ರದ ಬುಲಿಚಿಲಿಗೆ ಪಾಕ ಯೋಜನೆಯನ್ನು ಜಾರಿ ಮಲ್ತದಂಡು ಜವಂದಿ ಐತ ಪ್ರಯೋಜನದೊಂದು ಪಣವು ಬುಲಿಚಿಲು ಸಾಧಿಸಾವಡು ಮೀನುಲೆಲ್ಲ ಎಡ್ಡೆ ಬಿಲೆತ ಉತ್ಪತ್ತಿಗಳನ್ನು ತಯಾರು ಮಲ್ಪರೆ ದುಂಬು ಬರಡು ಎಂದು ಪಂಡಿರು. ರಾಷ್ಟ್ರೀಯ ಕೃಷಿ ವಿಸ್ತರಣೆ ನಿರ್ವಹಣೆ ಸಂಸ್ಥೆದ ನಿರ್ದೇಶಕರು ಡಾಕ್ಟರ್ ಸರವಣನ್ ರಾಜ್ ಸಂಸ್ಥೆದ ಕಾರ್ಯಾಲಯ ಬಗೆಟ್ ವಿವರ ಕೊರಿಯರು. CMFRI ಪ್ರಾದೇಶಿಕ ಕೇಂದ್ರದ ಮುಖ್ಯ ವಿಜ್ಞಾನಿ ಬೊಕ್ಕ ಮುಖ್ಯಸ್ಥರು ಡಾಕ್ಟರ್ ಸುಜಿತಾ ಥೋಮಸ್, ನಿಟ್ಟೆದ NUCUSOR ಪ್ರಾಧ್ಯಾಪಕರು ಬೊಕ್ಕ ನಿರ್ದೇಶಕರು ಡಾಕ್ಟರ್ ಅನಿರ್ಬನ್ ಚಕ್ರವರ್ತಿ ಮೀನುಗಾರಿಕೆ ಸ್ಟಾರ್ಟ್ಅಪ್ಲು ಸಂಶೋಧನಾ ಬಿರಿಸಾಯ ಮಾರ್ಗದರ್ಶನ ಬೊಕ್ಕ ಪೊಸತನದ ಬಗೆಟ್ ಬಿಲೆಬಾಳನ ಅಭಿಪ್ರಾಯಗಳನ್ನು ಪಟ್ಟೊಂಡಿರು. ಮೀನುಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಆಂಜನೇಯಪ್ಪ ಗುರುಕಾರ್ಮ ವಹಿಸಿದಿತ್ತೇರು. ಡಾಕ್ಟರ್ ಶಿವಾನಿ ಡಿ ಗೌಡ ಕಾರ್ಯಕ್ರಮ ಒಟ್ಟಿತ್ತೇರು. ತಾಂತ್ರಿಕ ಅಧಿವೇಶನೋಡು ಪ್ರಾಪ್ತಿ ಸ್ಟಾರ್ಟ್ಅಪ್ ಪ್ರದರ್ಶನ ಬೊಕ್ಕ ನೆಟ್ ಸ್ಟಾರ್ಟ್ಅಪ್ ಲಿನ ಅನುಭವ ಪಟ್ಟೊಣ್ಣ ಕಾರ್ಯಮಲ್ಪುನ ಅಧಿವೇಶನಗಳು ನಡೆತ್ತವೆ. Even though Karnataka is capital of farmer society, we are not reported one single farmer committed suicide. That only shows that these people of this region are very enterprising, and they have inborn quality to face difficulties. And this region was best known for entrepreneurship for a very, very long time. Let me briefly take you through the evolving ecosystem for startup, not only in fisheries but other areas also. The one ecosystem is coming up is policy initiative. Government of India announced a policy called Innovation Startup Policy. You know how many of you are aware about this? As per this policy, the student and faculty members can start a company and run along with the course of studies. The college which collects fees from the students, I hope you are paying fees to students or fees to college also here. The college or the fees also? Fees also. 2% of this fee should be transferred to a separate fund called Innovation Fund. This fund should be made available for student and faculty members for innovation and seed money for starting your enterprise. The MSME ecosystem, startup ecosystem, banking ecosystem, tax ecosystem, and infra ecosystem
in India is conducive for setting up of entrepreneurship, or those who are already entrepreneurs, they can scale up to higher level. Lot of opportunities have been given by the government in this ecosystem. In Startup India, I don't want to cover your area, but still under Startup India movement from 2016, seed funding scheme, grant scheme, under various schemes, they are enabling, empowering startups. Even all the state governments also, they are doing lot of wonderful work in promoting and nurturing, mentoring startups. We are very proud to say that now we have 125 unicorns in India, that is $1 billion valuation, and 1,97,000 startups have been registered with the DPIIT portal. And on an average, each startup generates 11 employment. That is 1,97,000, nearly 20 lakhs employment is generated. The vision of our Prime Minister, our youngsters, not I don't call youngsters, our young stars, they should be the leader. They should take up entrepreneurship. They should be the job provider, not job seeker. ಸರ್ಕಾರವು ಆರೋಗ್ಯ ನೀತಿ ಕಟ್ಟಿನಾಗ ಎಡಿನ ತೀರಿನ ವೈದ್ಯರ ಚರ್ಚೆ ಮಲ್ತದ ಅಭಿಪ್ರಾಯದ ನೋಡುವುದು ರಾಷ್ಟ್ರೀಯ ವೈದ್ಯಕೀಯ ಪರಿಷತ್ ಗುರುಕಾರ್ಯರು ಡಾಕ್ಟರ್ MK ರಮೇಶ್ ಪಂತೇರ್ ಕುಡ್ಲಡ್ ನಡತ್ನ ಸ್ಪೆಕ್ಟ್ರಮ್ 2026 ವೈದ್ಯಕೀಯ ವಿಜ್ಞಾನ ವಿಚಾರ ಕೂಟೋಡು ಆರು ಪಾತೇರಿಯರು ಕಾರ್ಡಿಯೋವಾಸ್ಕ್ಯುಲರ್ ಥೆರಪಿ ಆನ್ ರಿಸರ್ಚ್ ಆಫ್ ಡೇಟ್ ಕುಡ್ಲಾ ಪನ್ಪನ ಉದ್ದೇಶದಲ್ಲಿಟ್ಟು ಸ್ಪೆಕ್ಟ್ರಮ್ 2026 ವೈದ್ಯಕೀಯ ವಿಜ್ಞಾನ ವಿಚಾರ ಕೂಟ ಕುಡ್ಲದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣ ನಡೆತ್ತದೆ. ಸ್ಪೆಕ್ಟ್ರಮ್ ಬ್ಯಾನರ್ಡ್ ದೀವನ್ನ ಹೃದಯ ಮರ್ದಶಾಸ್ತ್ರಕ್ಕೂ ಸಂಬಂಧಪಟ್ಟನ 15ನೇ ಆವೃತ್ತಿದ ಕಾರ್ಯಕ್ರಮ ಆದಂಡು ಕುಡ್ಲದ ಬೇತೆ ಬೇತೆ ಮೆಡಿಕಲ್ ಕಾಲೇಜ್ಲಿನ ಬೊಕ ಆಸ್ಪತ್ರೆಲಿನ 300 ಹೆಚ್ಚು ವೈದ್ಯರು ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಕುಡ್ಲ ಮಣಿಪಾಲ ಬೊಕ ದೇಶಪಿದೈ ದೇಶಲಿನ ಎಡೆನ ತಿರಿನ ಕ್ಲೂರ್ ಹೃದಯ ಸೀಕೆಗೆ ಸಂಬಂಧಪಟ್ಟನ ಬೇತೆ ಬೇತೆ ವೈದ್ಯಕೀಯ ವಿಜ್ಞಾನ ವಿಷಯಲಿನ ಬಗೆಟ್ ವಿಚಾರ ದುಂಬುದಿಯರು. ಎದುಕೊನ್ನ ಸಮಿತಿ ಗುರುಕಾರ್ಯರು ಡಾಕ್ಟರ್ BV ಮಂಜುನಾಥ ಎದುಕೊಂಡಿರು. AJ ಮೆಡಿಕಲ್ ಕಾಲೇಜದ ಗುರುಕಾರ್ಯರು AJ ಶೆಟ್ಟಿ ಕಾರ್ಯಕ್ರಮ ಉದೀಪನ ಮಲ್ತೇರು. ರಾಷ್ಟ್ರೀಯ ವೈದ್ಯಕೀಯ ಪರಿಷತ್ದ ಗುರುಕಾರ್ಯರು ಡಾಕ್ಟರ್ MK ರಮೇಶ್ ಮರ್ಯಾದೆ ಬಿನ್ನೆರಾದ ಪಾತಿರ್ದು ಸರ್ಕಾರಗಳು ಆರೋಗ್ಯ ನೀತಿ ಕಟ್ಟಿನಾಗ ಎಡಿನ ತೆರಿನ ವೈದ್ಯರ ಚರ್ಚೆ ಮಲ್ತದ್ದು ಅಕ್ಕಿನ ಅಭಿಪ್ರಾಯದ ನೋಡು ಈ ಬಗೆಟ್ ವೈದ್ಯರು ಸ್ವರದೆಪ್ಪೊಡು ಪಂಡೇರು. ಡಾಕ್ಟರ್ MK ರಮೇಶರಿಗೆ ಸಮ್ಮಾನದ ಮರ್ಯಾದೆ ಮಲ್ತೀರು. AJ ಶೆಟ್ಟಿ ಪಾತಿರ್ದು ಕರೆನ 15 ವರ್ಷದ ಹೃದಯ ಸೀಕ್ದ ಮರ್ದ ಬಗೆಟ್ ಸ್ಪೆಕ್ಟ್ರಮ್ ಕಾರ್ಯಾಗಾರ ನಡೆತಂದು ಒಂದೆಡೆ ಈ ಊರದ ವೈದ್ಯರಿಗೂ ವೈದ್ಯಕೀಯ ಕಲ್ಪನಕ್ಲೆಗೂ ಹೃದಯ ಸೀಕ್ ಮರ್ದ ಶಾಸ್ತ್ರದ ಇಂಚುಪದ ಬುಲಿಚಿಲ್ ಬಗೆಟ್ ಮಾಹಿತಿ ತೆರೆಯೋನೆರೆ ಸಹಾಯ ಆತಂಡು ಕಿರಿಯ ವೈದ್ಯರು ಒಂದಿತ ಪ್ರಯೋಜನದೆತ್ತು ನೋಡುವಂದು ಪಂಡೇರು. AJ ಮೆಡಿಕಲ್ ಕಾಲೇಜದ ಡೀನ್ ಡಾಕ್ಟರ್ ಅಶೋಕ್ ಹೆಗ್ಡೆ, ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಕಾರ್ಯಕ್ರಮ ಸಂಘಟನಾ ಕಾರ್ಯಂತರಿ ಡಾಕ್ಟರ್ R ಪುರುಷೋತ್ತಮ್ ಕಾರ್ಯಕ್ರಮ ಇತ್ತಿರು. I would like to concentrate on the technology. Now all of us know that AI is invading the medical and medical field. We don't know whether it will be destructive or constructive. Maybe it's time that we should apply our mind, the specialists as well as we regulators also, how to integrate AI into our system to not to destroy it, than to contribute constructively to the field. In fact, in this aspect, I encourage all the specialty associations to interact with us. In fact, I feel baffled. In fact, other countries, most of these professional associations, they play a very important role in policy making. Unfortunately, that's not true in our country. So far, I've not seen any professional body except 4-5 years back, Dermatological Society of India had come and plastic surgeons had come. They want to discuss about the curriculum, all those things. I urge upon you to take active interest. You should know one thing, government is a juggernaut. It doesn't move. It doesn't respond immediately. You should make it respond. You should make your voice heard. I don't say you. I think we should make our voice heard. As professionals, we should be dictating the policy of the country, health policy, not the bureaucrats, not the politicians. This is an important and useful program we conducted every year since 2012, which highlights the necessity of enhance and impart knowledge in cardiology. I am proud to be part of this program every year where eminent speakers and delegates from various parts of India
attend the exchange, knowledge and native development in this field medicine. I am very thrilled to see very experienced Dr. Govindan Punni, Professor Cardiology from Thrissur and other senior doctors who are with us. Over the past 15 years, Spectrum has been instrumental by servicing as a platform to share knowledge, interact and understand the recent trends and cardiology, and appreciate the efforts of Dr. Manjunath and Dr. Purushottam along with the entire Spectrum community in organizing this event. ಶ್ರೀ ಕಾಶಿಮಠ ಸಂಸ್ಥಾನದ ದುಂಬುದ ಸ್ವಾಮೀಜಿ ಶ್ರೀಮದ್ ಸುಧೀಂದ್ರ ತೀರ್ಥರ್ನ ಜನ್ಮಶತಾಬ್ದಿ ಕಾರ್ಯಕ್ರಮ ಕುಡ್ಲಡ್ ನಡೆತಂದಿತ್ತದು ಐತ ಮುಗಿತರದಲ್ಲೇ ಕೊಡು ವ್ಯಾಸ ಬಾವುಟ ಬೊಕ್ಕ ಸ್ವಾಮೀಜಿಯರ್ನ ಪಾದುಕ ದಿಗ್ವಿಜಯ ಪಾದಯಾತ್ರೆ ಐತರ ಕುಡ್ಲಡ್ ನಡೆತಂದೆ. ಶ್ರೀ ಕಾಶಿಮಠ ಸಂಸ್ಥಾನದ ದುಂಬುದ ಸ್ವಾಮೀಜಿ ಶ್ರೀಮದ್ ಸುಧೀಂದ್ರ ತೀರ್ಥರ್ನ ಜನ್ಮಶತಾಬ್ದಿ ಕಾರ್ಯಕ್ರಮ ಕುಡ್ಲಡ್ ನಡೆತಂದಿತ್ತದು ಐತ ಮುಗಿತರದಲ್ಲೇ ಕೊಡು ವ್ಯಾಸ ಬಾವುಟ ಬೊಕ್ಕ ಸ್ವಾಮೀಜಿಯರ್ನ ಪಾದುಕ ದಿಗ್ವಿಜಯ ಪಾದಯಾತ್ರೆ ಐತರ ಕುಡ್ಲಡ್ ಕೊಂಜಾಡಿಡ್ದು ಕಾರ್ ಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನ ಮುಟ್ಟ ಅಟ್ಟಡೆ ಮಲ್ತಿತ್ತೇರು. ಕೊಂಜಾಡಿಡುಪ್ನ ಶ್ರೀ ಕಾಶಿಮಠ ಸಂಸ್ಥಾನದ ಶಾಖೆಡ್ದು ವ್ಯಾಸಧ್ವಜ ಬೊಕ್ಕ ಸ್ವಾಮೀಜಿಯರ್ನ ಪಾದುಕ ದಿಗ್ವಿಜಯ ಪಾದಯಾತ್ರೆ ಶುರುವಾಂಡು. ಊರ ಪರವೂರ GSB ಸಮಾಜದಕ್ಲು ಸೇರ್ನಂಚ ಭಾರಿ ಜನ ಭಕ್ತರು ಪಾದಯಾತ್ರೆಡು ಪಾಲ್ದೊಂಡಿರು. ತರಾವರಿಯ ಭಜನಾ ಮಂಡಳಿದಕ್ಲು ಜೋಕ್ಲಿನ ಬೇತೆ ಬೇತೆ ವೇಷುಲಿನ ಟ್ಯಾಬ್ಲು ಸ್ವಾಮೀಜಿಯರ್ನ ಫೋಟೋ ಬೊಕ್ಕ ಪಾದುಕೆ ಟ್ಯಾಬ್ಲು ಬೊಕ್ಕ ತರಾವರಿ ಕಲೆ ಸಂಸ್ಕೃತಿ ಮೆರವಣಿಗೆಡು ನೆಗೆದು ತೋಜಿಂಡು. ಶಾಸಕರು ವೇದವ್ಯಾಸ್ ಡಿ ಕಾಮತ್, ಕಾರ್ ಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರಿರ ಅಡಿಗ ಬಾಲಕೃಷ್ಣ ಶೆಣಿ, ಜಗನ್ನಾಥ ಕಾಮತ್ ಸೇರ್ನಂಚ ಮುಕ್ತೇಸರಿರು ನಾಯಕರೈನ ಕೋಟೇಶ್ವರ ದಿನೇಶ್ ಕಾಮತ್, ವಾಸುದೇವ ಕಾಮತ್, ರಘುವೀರ ಭಂಡಾರ್ಕ, ಟಿ ಗಣಪತಿ ಪೈ, ಪ್ರಶಾಂತ್ ಪೈ ಪಾದಯಾತ್ರೆಡಿತ್ತೇರು. ಕೊಂಚಾಡಿಡ್ದು ಮೇರಿ ಹಿಲ್ ಏಯಾಡಿ KPT ಬಿಜೆ ಲಾಲ್ಬಾಗ್ PVS ನವಬಾರ್ ಸರ್ಕಲ್ ಆದ ಸಾಗನ ಪಾದಯಾತ್ರೆದಕ್ಲೆಗ್ ಕೆನರಾ ಹೈಸ್ಕೂಲ್ ಫಲಾರ ಬೊಕ್ಕ ಆಸರ್ದ ಅಟ್ಟಣೆ ಮಲ್ತಿತ್ತೇರು. ಕೆನರಾ ಹೈಸ್ಕೂಲ್ದು ಡೊಂಗರಕೇರಿ ನ್ಯೂ ಚಿತ್ರ ಶ್ರೀನಿವಾಸ್ ಟಾಕೀಸ್ ಸ್ವದೇಶಿ ಸ್ಟೋರ್ ಆದ ಬಂಗಾರದ ಪಲ್ಲೆಂಕಿಡು ದೇವೇರ್ನ ಒಟ್ಟುಗು ವೆಂಕಟರಮಣ ದೇವಸ್ಥಾನಗೂ ನಡತ್ನ ಮೆರವಣಿಗೆಡು ಶ್ರೀ ಕಾಶಿಮಠ ಸಂಸ್ಥಾನದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿ ಪಾಲ್ದೊಂಡಿರು. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯರ್ನ ಸುರುತ ಸರ್ತಿದ ಶ್ರೀಕೃಷ್ಣ ಮಠದ ಪರ್ಯಾಯ ಜನವರಿ 17 ಶುರು ಆಯ್ತದೆ. ಪರ್ಯಾಯ ಉಚ್ಚೆಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸೇರಿದು ಮಾತಾ ಸಹಕಾರಿಲು ಒಟ್ಟಾದು ಪುದೆ ಕಾಣಿಕೆ ಸಮರ್ಪಣೆ ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೊಕ್ಕ ಮಾತಾ ಸಹಕಾರಿಲು ಒಟ್ಟಾದು ಒಡಿಪು ಶ್ರೀಕೃಷ್ಣ ಮಠದ ಸುರೂತ ಸರ್ತಿದ ಶಿರೂರು ಪರ್ಯಾಯ ಉಚ್ಚೆಗೂ ಪುದೆ ಕಾಣಿಕೆ ಸಮರ್ಪಣೆ ಮಾಡ್ತಾರೆ. ಒಡಿಪು ಜೋಡು ಕಟ್ಟೆಡ್ದು ಶುರುವಾಯಿನ ಪುದೆ ಕಾಣಿಕೆದ ಮೆರವಣಿಗೆ ಕೋರ್ಟ್ ಮಾರ್ಗ, KM ಮಾರ್ಗ, ತ್ರಿವೇಣಿ ವೃತ್ತ, ಕನಕದಾಸ ಮಾರ್ಗ ಆದ ಅನ್ನವಿಠಲ ಉಗ್ರಾಣಗೂ ಬತ್ತದ. ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ದ ಗುರುಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ದೇವಪ್ರಸಾದ್ ಶೆಟ್ಟಿ ಬೆಳಪು ಬೊಕ್ಕ ಕಾಪು ದಿವಾಕರ ಶೆಟ್ಟಿ ಸೇರಿದಂಚ ಸಹಕಾರಿಲು ಈ ಪುರ್ತುಡಿತ್ತೇರು. ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿರು ಕರಿದು ಪೋಯಿನಿಡ್ದು ಬೊಕ್ಕ ಎಲ್ಲಿಯ ಪ್ರಾಯೋಡಿ ಮಠಾಧಿಪತಿ ಆಯ್ನ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿರಿಗೆ ಭಾರಿ ಬೇಗ ಶ್ರೀಕೃಷ್ಣನ ಪೂಜೆ ಮಲ್ಪನ ಪರ್ಯಾಯ ಅಧಿಕಾರ ಬೈದಂಡು. ಪುತ್ತಿಗೆ ಮಠದ ಪರ್ಯಾಯ 2 ವರ್ಷದ ವಾಯ್ದು ಜನವರಿ 17 ಮುಗಿರೇತದೆ. ಆನಿ ಶಿರೂರು ಮಠದ ಸ್ವಾಮೀಜಿರು ಶ್ರೀಕೃಷ್ಣ ಮಠದ ಸರ್ವಜ್ಞ ಪೀಠ ಏರುವಿರು. ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಪ್ರಯುಕ್ತ ಇವತ್ತು ಉಡುಪಿ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಒಟ್ಟಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಸಿರು ಹೊರೆ ಕಾಣಿಕೆಯನ್ನು ಅರ್ಪಣೆ ಮಾಡ್ತಿದ್ದೇವೆ. ಉಡುಪಿ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಸಹಕಾರಿ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು, ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಒಟ್ಟು ಸೇರಿಕೊಂಡು ಈ ಒಂದು ಹಸಿರು ಹೊರೆ ಕಾಣಿಕೆಯ ಅರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರೊಂದಿಗೆ ಸಾಕಷ್ಟು ಬೇರೆ ಬೇರೆ ವಾಹನಗಳಿಂದ ಇವತ್ತು ಅಲ್ಲಲ್ಲಿ ಸಂಗ್ರಹಿಸಿದ ಹಸಿರು ಹೊರೆ ಕಾಣಿಕೆಯನ್ನು
ಇವತ್ತು ಟೆಂಪೋದಲ್ಲಿ ತುಂಬಿಸಿಕೊಂಡು ಈಗಾಗಲೇ ಅರ್ಪಣೆಗೆ ನಾವು ಸಿದ್ಧರಾಗಿದ್ದೇವೆ. ಮೆರವಣಿಗೆ ಮುಖಾಂತರ ಇವತ್ತು ಈ ಒಂದು ಹಸಿರು ಹೊರೆ ಕಾಣಿಕೆಯನ್ನು ಅರ್ಪಣೆ ಮಾಡ್ತೇವೆ. ಪ್ರತಿ ವರ್ಷವೂ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ ಒಂದು ನೇತೃತ್ವದಲ್ಲಿ ಈ ಹಸಿರು ಹೊರೆ ಕಾಣಿಕೆ ಕಾರ್ಯಕ್ರಮ ಆಗ್ತಾಯಿದೆ. ಈ ವರ್ಷವೂ ಅವರ ಒಂದು ಸಹಕಾರದೊಂದಿಗೆ ಉಡುಪಿ ಜಿಲ್ಲೆಯ ಸಮಸ್ತ ಸಹಕಾರಿಗಳು, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನು, ಅದಕ್ಕೆ ಸಂಚಾಲಕರಾದ ಅಶೋಕ್ ಕುಮಾರ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಹಸಿರು ಹೊರೆ ಕಾಣಿಕೆ ಅರ್ಪಣೆ ಆಗ್ತದೆ ಅಂತಲೇ ಮುಂದಿನ 2 ವರ್ಷಗಳ ಕಾಲ ಶಿರೂರು ಮಠದ ಮಠಾಧೀಶರಾದ ಅವರ ನೇತೃತ್ವದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಎಲ್ಲ ಕಾರ್ಯಕ್ರಮಗಳಿರ್ಬೋದು ಅಥವಾ ದೇವರ ಪೂಜಾ ಕೈಂಕರ್ಯ ಇರ್ಬೋದು, ಅದೆಲ್ಲ ಯಶಸ್ವಿಯಾಗಿ ನೆರವೇರಲಿ. ಉಡುಪಿ ಜಿಲ್ಲಾ ಸಹಕಾರಿಗಳು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಮತ್ತು ನಮ್ಮ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರ ನೇತೃತ್ವದಲ್ಲಿ ಇಂದು ನಾಳ್ದು ನಡೆಯುವಂಥ ಪರ್ಯಾಯೋತ್ಸವಕ್ಕೆ ಸಹಕಾರಿಗಳೆಲ್ಲ ಒಂದಾಗಿ ಈ ದಿನ ಹಸಿರು ಹೊರೆ ಕಾಣಿಕೆಯನ್ನು ನಾವು ಇಡೀ ನಮ್ಮ ಜಿಲ್ಲೆಯಿಂದ ನೀಡ್ತಾ ಇದ್ದೇವೆ. ನಮ್ಮ ಪರ್ಯಾಯೋತ್ಸವ ನಮ್ಮ ಇಡೀ ಒಂದು ರಾಜ್ಯದಲ್ಲಿ ಉಡುಪಿಗೊಂದು ನಾಡ ಹಬ್ಬ ಆಗಿ ಆಚರಣೆ ಆಗ್ತಾಯಿದೆ. ಅದರಲ್ಲಿ ನಮ್ಮ ಸಹಕಾರಿಗಳ ಪಾಲ್ಗೊಳ್ಳುವಿಕೆ ಕೂಡ ಮಹತ್ವವಾಗಿರಬೇಕೆಂಬ ಉದ್ದೇಶದಿಂದ ನಾವೆಲ್ಲ ಪ್ರತಿ ಪರ್ಯಾಯ ಸಂದರ್ಭದಲ್ಲೂ ಕೂಡ ನಮ್ಮ ನಾಯಕರಾದಂಥ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಹೊರೆ ಕಾಣಿಕೆಯನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಸಲ ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆದ ಕೋಟ ಶ್ರೀ ಅಮೃತೇಶ್ವರ ಹಲವು ಮಕ್ಕಳ ತಾಯಿ ದೇವಸ್ಥಾನಗಳು ಪೇರು ಪರ್ಬ ಗೆಂಡ ಸೇವೆ ಬೊಕ್ಕ ಸೊಲಬರ ಸೇವೆ ಜನವರಿ 11 ಮುಟ್ಟ ನಡತನೆ. ಉಡುಪಿ ಜಿಲ್ಲೆದ ಬ್ರಹ್ಮಾವರ ತಾಲೂಕು ಕೋಟ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನಡು ಪೇರು ಪರ್ಬ ಗೆಂಡ ಸೇವೆ ಬೊಕ್ಕ ಸೊಲಬರ ಸೇವೆ ಜನವರಿ 11 ಮುಟ್ಟ ಆಚರಣೆ ಮಲ್ತಿತ್ತೇರು. ಶನಿವಾರ ಪುರ್ತುಕಂತ್ರೆಡ್ದ ಬೊಕ್ಕ ನಾಗದೇವೇರ್ನ ಹಾಲಿಟ್ಟು ಸೇವೆ, ಐದು ಬೊಕ್ಕ ಗೆಂಡ ಸೇವೆ ನಡತಂಡು. ರಾತ್ರಿ ಅಮ್ಮನವರ ಬೊಕ್ಕ ಬೊಬ್ಬರಿಯ ದೇವೇರ್ನ ಹಾಲಿಟ್ಟು ಸೇವೆ ನಡಪಾಯರು. ಊರ ಪರವೂರ ದಿಂಜ ಜನ ಭಕ್ತರು ವರ್ಷಾದಿ ಮೂಜಿ ದಿನತ ಪೇರು ಪರ್ಬ ಗೆಂಡ ಸೇವೆ ಡಕ್ಕೆ ಬಲಿ ಬೊಕ್ಕ ಸೊಲಬರ ಸೇವೆ ಪಾಲ್ದೆಸಂದು ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವೇರ್ನ ಇಂಬು ನಟುಂಡೇರು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರ ಆನಂದ ಸಿ ಕುಂದರ್, ಕಾರ್ಯತೋವನ ಅಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರೈನ ಪ್ರಧಾನ ಪೂಜೆ ಮಲ್ಪನ ಕೆ ಸುಬ್ರಾಯ ಜೋಗಿ, ಗಣೇಶ್ ಕೆ ನೆಲ್ಲಿಬೊಟ್ಟು, ಶ್ರೀಮತಿ ಜ್ಯೋತಿ ದೇವದಾಸ್ ಕಾಂಚನ್, ಶ್ರೀಮತಿ ಸುಧಾ ಎ ಪೂಜಾರಿ, ರತನ್ ಐತಾಳ, ಸುಭಾಷ್ ಶೆಟ್ಟಿ, ಶಿವ ಪೂಜಾರಿ, ಚಂದ್ರಶೇಖರ ಆಚಾರ ದುಂಬಾಳ್ತಿಡು ವರ್ಷಾದಿ ಜಾತ್ರೆ ನಡತಂಡು. ಕೂಡಲ ಉರುವ ಚಿಲಿಂಬಿ ಗುಡ್ಡೆಡುಪ್ಪುನ ಶ್ರೀ ರಾಮಾಂಜನೇಯ ಯುವಕ ಮಂಡಲದ 39 ವರ್ಷದ ಲೇಸ್ ನಡೆಯುತ್ತದೆ. ಉರುವ ಕೊರಗಜ್ಜ ಕ್ಷೇತ್ರದ ಗುರುಕಾರ್ಯರು ರಾಜೇಶ್ ಉರುವ ಕಾರ್ಯಕ್ರಮ ಉದೀಪನ ಮಾಡ್ತಾರೆ. ಕುಡ್ಲದ ಉರುವ ಚಿಲಿಂಬಿ ಗುಡ್ಡೆಡುಪ್ಪುನ ಶ್ರೀ ರಾಮಾಂಜನೇಯ ಯುವಕ ಮಂಡಲದ 39ನೇ ವರ್ಷದ ಲೇಸಿನ ಉರುವ ಕೊರಗಜ್ಜ ಕ್ಷೇತ್ರದ ಗುರುಕಾರ್ಯರು ರಾಜೇಶ್ ಉರುವ ಉದೀಪನ ಮಾಡ್ತಾರೆ. ಗಣಹೋಮ ಬೊಕ್ಕ ಸತ್ಯನಾರಾಯಣ ಪೂಜೆ ನಡಪಾಯರು. ರಾತ್ರಿ ನಡತಿನ ಸಭಾ ಕಾರ್ಯಕ್ರಮಟು ಶಾಸಕರ ವೇದವ್ಯಾಸ ಡಿ ಕಾಮತ್ ಗುರುಕಾರ್ಮೆ ವಹಿಸಿದ್ದೇರು. ದುಂಬುದ ಮೇಯರ್ ಶಶಿಧರ ಹೆಗ್ಡೆ, ದುಂಬುದ ಸೇನಾಧಿಕಾರಿ ನರೇಶ್ ಪೈ, ಬಿಜೆಪಿ ನಾಯಕ ರಾಜಗೋಪಾಲ್ ರೈ, ಲೇಡಿ ಹಿಲ್ ವಿಕ್ಟೋರಿಯಾ ಶಾಲದ ಟೀಚರ್ ವಿಲ್ಮಾ ಲೋಬೋ ಪಾಲ್ದೊಂಡಿರು. ಇಂಜಿಪ ಸ್ಕೇಟಿಂಗ್ ಶಾಸ್ತ್ರೀಯವಾದ ನಡೀತದ್ದು. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ದಾಖಲೆ ಬರಿನ ಕುಮಾರಿ ಶ್ರಾವ್ಯ, ಆಸ್ಕರ್ ಬುಕ್ ಆಫ್ ರೆಕಾರ್ಡ್ ದಾಖಲೆ ಬರಿನ ಸಾಧ್ವಿ ಶೆಟ್ಟಿ, ದುಂಬುದ ಸೇನಾಧಿಕಾರಿ ನರೇಶ್ ಪೈ, ರಾಜ್ಯ ಮಟ್ಟದ ಎಡ್ ಟೀಚರ್ ಪ್ರಶಸ್ತಿ ಪಡೆನ ವಿಲ್ಮಾ ಲೋಬೋ ಮುಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೀರ. ಯುವಕ ಮಂಡಲದ ಜೋಕ್ಲಿಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನಡತಂಡು.
ಧರ್ಮದ ಬಗೆಟ್ ನಂಬಿಕೆ ಪ್ರೀತಿ ಉಪ್ಪಡು ಪ್ರತಿಯೊಂಜಿ ಇಲ್ಲಡು ಸಮಾಜಡು ಪ್ರೀತಿ ವಿಶ್ವಾಸಡು ನಡತೊಂದು ಕಾಶಿಮಠ ಸಂಸ್ಥಾನದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿ ಪಂತೇರು. ಕುಳ್ಳದ ಕಾಸ್ಟ್ರೇಟ್ ವೆಂಕಟರಮಣ ದೇವಸ್ಥಾನಡು ನಡತ್ನ ಶ್ರೀ ಸುಧೀಂದ್ರ ತೀರ್ಥರ್ನ ಜನ್ಮಶತಾಬ್ದಿ ಮುಗಿತಲಲೇಸಿಡು ಆರ್ ಆಶೀರ್ವಚನ ಕೊರಿಯರು. ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀ ಕಾಶಿಮಠ ಸಂಸ್ಥಾನ ವಾರಣಾಸಿಡು ವೃಂದಾವನಸ್ಥಿರಾದುಪ್ಪನ ದುಂಬುದ ಸ್ವಾಮೀಜಿ ಶ್ರೀಮದ್ ಸುಧೀಂದ್ರ ತೀರ್ಥರ್ನ ಜನ್ಮಶತಾಬ್ದಿ ಕುಡ್ಲಡ್ ನಡಪಾದು ಐತ ಮಂಗಳೋತ್ಸವ ಐತರ್ ಕುಳ್ಳದ ಕಾಸ್ಟ್ರೇಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ನಡತ್ತಂಡು ಪಾದಯಾತ್ರೆ ಬುಕ್ಕ ಸ್ವಾಮೀಜಿಯರ್ನ ಪಾದಪೂಜೆ ಮಲ್ತದು ವೇದ ಘೋಷದ ಒಟ್ಟುಗು ಸಭಾಲೇಸ ಶುರುವಾಂಡು ವೆಂಕಟರಮಣ ದೇವಸ್ಥಾನ ಆಚಾರ್ಯ ಮಠದ ಪಂಡಿತ ನರಸಿಂಹ ಆಚಾರ್ಯ ಇದಕ್ಕೊಂದು ಪಾತಿರ್ದೆ ಪಾದಯಾತ್ರೆ ನಡಪಾದು ಕುಡ್ಲ ಭಾಗ್ಯವಂತ ನಗರ ಆತಂಡು ಸುಧೀಂದ್ರ ತೀರ್ಥ ಸ್ವಾಮೀಜಿಯರಿಗೆ ಕುಡ್ಲದ ಮಿತ್ತು ಭಾರಿ ಪ್ರೀತಿ ಇತ್ತಂಡು ಪಂಡಿರೆ. ಕಾಶಿಮಠ ಮೂಲ ಸಂಸ್ಥಾನ ಮಠದ ಜೀರ್ಣೋದ್ಧಾರ ಸ್ವಾಮೀಜಿಯರ್ನ ಚಾತುರ್ಮಾಸ್ಯ ಬಗಿಟ್ಟು RJ ಭಟ್ ಮಾಹಿತಿ ಕೊರ್ದು ಹಿಂದೂಸ್ತಾನದ ಇತಿಹಾಸ ಕಾಶಿಡು ಉಂಡು. ವಾರಣಾಸಿ ಗಂಗಾ ಸುದೆ ಬರಿಡು ಕಾಶಿಮಠ ಮೂಲ ಸಂಸ್ಥಾನ ಉಂಡು. ಕುಡ್ಲಡ್ದು ಬರ್ಪನಕ್ಲು ಬೊಂಬಾಯಿ ವಾಲ್ಕೇಶ್ವರ ಮಠ ಅದು ಬನಾರಸ್ ಟಿಕೆಟ್ ದಿತ್ತದು ಬರೋಡಿ. ಕಾಶಿ ವಿಶ್ವನಾಥೆ ಕಾಳಭೈರವೆ ಅನ್ನಪೂರ್ಣ ಬೊಕ್ಕ ದುಂಡಿ ಗಣಪತಿ ಈ 4 ದೇವಸ್ಥಾನದ ತೂದು ಬಲಿ ಜೀರ್ಣೋದ್ಧಾರಗೂ ಆ ಒಂದು ಪುನಃ ಕಾಶಿಮಠ ಸಂಸ್ಥಾನಗೂ ಪಣವು ಸಹಾಯ ಕೋರ್ಪನಕ್ಲು ವೆಂಕಟರಮಣ ದೇವಸ್ಥಾನಡು ಕೊರೋಲಿ. ಕಾಶಿಮಠ ಸಂಸ್ಥಾನ ವಾರಣಾಸಿ ಪುದರ್ಡು ಚೆಕ್ ಕಡಪಡೋಲಿ ಎಂದು ಪಂಡೇರು. ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ವೀರ ವೆಂಕಟೇಶ ದೇವರು ಸರ್ವ ಸಮಾಜಗಳ ಎಡ್ಡೆ ಮಲ್ಪಡು ಧರ್ಮದ ಬಗೆಟ್ ನಂಬಿಕೆ ಪ್ರೀತಿ ಉಪ್ಪಡು ಪ್ರತಿಯೊಂಜಿ ಇಲ್ಲಡು ಸಮಾಜಡು ಪ್ರೀತಿ ವಿಶ್ವಾಸಡು ನಡತೊನ್ನೆ ಎಂದು ಪಂಡೇರು. ಜನ್ಮಶತಾಬ್ದಿ ಆಚರಣೆಗೆ ಪುಣೆಯ ಸಮಾಜದ ನಾಯಕರಿಗೆ ಸ್ವಾಮೀಜಿಯರು ಪ್ರಸಾದ ಕೊರ್ದು ಸಾಧಕರಿಗೆ ಮರ್ಯಾದೆ ಮಲ್ತೇರು. ಶಾಸಕರು ವೇದವ್ಯಾಸ ಡಿ ಕಾಮತ್, ಜನ್ಮಶತಾಬ್ದಿ ಸಮಿತಿದ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ದಯಾನಂದ ಪೈ, ಸತೀಶ್ ಪೈ, ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರು, ಅಡಿಗೆ ಬಾಲಕೃಷ್ಣ ಶೆಣೆ, ಮುಕ್ತೇಸರರು ಜಗನ್ನಾಥ ಕಾಮತ್, ಕೋಟೇಶ್ವರ ದಿನೇಶ್ ಕಾಮತ್, ವಾಸುದೇವ ಕಾಮತ್, ರಾಮಚಂದ್ರ ಭಟ್, ರಘುವೀರ ಭಂಡಾರ್ಕರ್, ಟಿ ಗಣಪತಿ ಪೈ, ಪ್ರಶಾಂತ್ ಪೈ, ಅತುಲ್ ಕುಡ್ವಾ, ಗುರುದತ್ ಕಾಮತ್ ಇಂಚ ಸಮಾಜದ ನಾಯಕರು ಜನ್ಮಶತಾಬ್ದಿ ಸಮಿತಿದಕ್ಲು ಊರ ಪರ ಊರ ದಿಂಜನ ಭಕ್ತಿರಿ ಪುರ್ತುರಿತ್ತೇರು. ಅಹೋ ಭಾಗ್ಯಂ ವಿಶೇಷದವನ ಚೆಲ್ತಸಲೆ ಹೋಡ ಭಾಗ್ಯಭತ್ತನ ಆಮೇಲೆ ಮಂಗಳೂರು ನಗರ ಆಜಿ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮ್याले जन्म शतमानोत्सव आचरण करचे त्या उद्देशान नानाविधाचो कार्यक्रम गांधून घेतिलो. एक मंगूल स्वरूप जावन एक मुकुटप्राय जाऊ तसलो शोभायमान एक उत्सव महोत्सव व ध्वजाची कीर्तनोत्सव, सुधींद्र कीर्तनोत्सव, व्यासध्वजाचे उत्सव, व्यासोपासना उत्सव अजे मंगलमय वातावरण हांगा निर्माण जाला. तातूंत गांवतुले परगांवतुले देशाचे विदेशाचे सर्व लोकांनी येवन हांगा भाग घेतलेले. काशी म्हणल्यार पुरा जनांक गोत्तस इतिहासांतू व्हड हिंदुस्तानाचे इतिहासांतू एक श्रेष्ठ गांव, मूलतः पुरा वेदाचो एक गांव तो. त्या गांवांतू आमगेले मूळ मठ आसा. आमगेले समाज कितले भाग्य म्हणले का तसल ते काशींतू आमगेले मूळ मठ आसा. काशीचो मूळ देव बिंदू माधव, ताजे नंतर विश्वनाथ कै हिस्ट्री आजकाल जनांक गोतना तो बिंदू माधव आमगेले मठ आसा, काशी मठ आसा. त्या मठांतू आमगेले काशी मठाचे सर्वय गुरुवर्यान तपस्या कोरून आमगेल समाजाक बर जावका म्हणून मागून थंय तुकून आमकां एक प्रेरणा सही आमगेल समाजाक मेळ्ळेलें आसा. तशे मस्त देवान सर्वे समाजाच्यान आभाल स्त्री पुरुषान मेळ देवाल सेवा केल्या, स्वाम्याल सेवा केल्या, मनान केल्या, श्रद्धेन केल्या. स्वाम्याले अनुग्रह आमकां मात्र न्हय आमी इतलें केल्या स्वाम्याल चुकल्या ती. स्वाम्याला एक नाना प्रकाराचे धिक्कार केला ते हें म्हणून प्रत्येकल्यानी केलेलो आसता. तातूंत सर्वेय दुखून एक मुक्ती जी आमकां पाप पुण्य प्लस मायनस ना रे बापा सांगतात आमी. आमके छांग एक घरांत उजवाड जे आमकां आज आमगेल्या घरांक कसर की चड उण जाता नाजाल्यार कसर की एक हें जाता ते सर्वेय धूर जे आमकां म्हण हे सर्वेय कार्यक्रम नाना प्रकाराचेर गोरनो तातूंत आज मंगळ कितले कोंजाडी देखून आमी मस्तुल्लोम जानत म्हणून मन्ना आयले ना. कित्याक म्हळ्यार तुमी भारी पुरोजा आमी येयल्या ती 8-9 किलोमिटर चुमकून येयल्या ती.
ज्याला आमी एक पळयलें कोणाले तोंडार नवें तशी समाजांत आनी केजली नाना प्रकाराचेर वृद्धी देवान अनुग्रह कोरका, समाजांत प्रीती विश्वास वृद्धी कोरका, घरांत प्रीती विश्वास वृद्धी कोरका. मात्र न्हय आमी विशेष जावन आमगेले एक आचार विचार मला घड दुखून चोळलेले तो आचार विचार धोर नडचे तशें आमकां. मात्र न्हय हे धर्म सांगचे स्थान आसा ताजेचेर प्रीती विश्वास वृद्धी जमचे तशें आमकां म्हण पुनः सर्व देवाली तशीच मलगड स्वाम्याली आमगेल्या स्वाम्याल महाचैतन्यांकಡೆ पुनः प्रार्थना कोरून ಕಟಪಾಡಿ ಮೂಡಬಿಟ್ಟು ಪೊಸಾರ್ದ ನಂದಿಗೋಣ ಬೊಬ್ಬರಿಯ ಬೊಕ್ಕ ನೀಚ ದೈವಸ್ಥಾನಡು ನಂದಿಗೋಣ ಬೊಬ್ಬರಿಯ ದೈವಲಿನ ವರ್ಷದ ನೇಮ ಶನಿವಾರ ರಾತ್ರಿ ನಡೆತಂಡೆ ಆಯ್ತಾರ ಪುಲ್ಯಕಾಂಡೆ ನೀಚ ದೈವಗೂ ನೇಮ ಕೊರಿಯರು. ಉಡಿಪು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆ ಸೇರಿನಂಚ ಕರಾವಳಿ ಕರ್ನಾಟಕಡು ಪ್ರಧಾನವಾದುಪುನ ಭೂತಾರಾಧನೆ ನಡೆಯುತ್ತೆ. ಕಟ್ಟೆ ಗುಂಡ ಸಾನ ಮಾಡ ಇಂಚು ಪ್ರತಿಯೊಂಜಿಟ್ಲ ದುಂಪದ ಬಲಿ ವರ್ಷದ ಕೋಲ ನೇಮ ಬಂಡಿ ನೇಮ ನಡೆತಂದುಂಡು. ಉಡಿಪು ಜಿಲ್ಲೆ ಕಟಪಾಡಿದ ಮೂಡಬೊಟ್ಟು ಪೊಸಾರ್ದ ನಂದಿಗೋಣ ಬೊಬ್ಬರಿಯ ಬೊಕ್ಕ ನೀಚ ದೈವಸ್ಥಾನಡು ವರ್ಷದ ನೇಮ ಶನಿವಾರ ಅಠಣೆ ಮಲ್ತಿದ್ದೇರು. ಕೆಂಜ ಶ್ರೀಧರ ತಂತ್ರಿಯರ್ನ ಪೌರೋಹಿತ್ಯುಡು ಕಾಂಡೆ ನವಕ ಕಲಾಶಾಭಿಷೇಕ ನಡಪಾದು ಮಧ್ಯಾಹ್ನ ದೊಂಪ ಇರ್ದು ರಾತ್ರಿ ನಂದಿಗೋಣ ಬೊಕ್ಕ ಬೊಬ್ಬರಿಯ ದೈವಲನ ನೇಮ ನಡತ್ತಂಡು ಆಯ್ತಾರ ಪುಲ್ಯ ಕಾಂಡೆ ನೀಚ ದೈವಗೂ ನೇಮ ಕೊರಿಯರು. ಊರದ ಸುತ್ತಮುತ್ತದ ದಿಂಜನ ಭಕ್ತರು ಬೊಕ್ಕ ದೈವಸ್ಥಾನದ ಆಡಳಿತದ ಈ ಪೊರ್ತುಡಿತಿದೆ ದೈವಲನ ನೇಮ ತೂದಿ ಇಂಬು ನಟ್ಟೊಂಡೇರು. ಒಡಿಪು ಶ್ರೀಕೃಷ್ಣ ಮಠದ ಶಿರೂರು ಮಠ ಪರ್ಯಾಯದಲ್ಲಿ ಕೊಡು ಪುದೆ ಕಾಣಿಕೆ ಬರೊಂದಿತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ದನ್ನಿಟ್ಟು ಪುದೆ ಕಾಣಿಕೆ ಸಮರ್ಪಣೆ ಮಾಡ್ತಿದ್ದಾರೆ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯರ್ನ ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಉಚ್ಚೆಗೂ ನನ್ನ ಒಂಜಿ ವಾರ ಇತ್ತದೆ ನಿಚ್ಚಲ ಪುದೆ ಕಾಣಿಕೆ ಬರೊಂದುಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ದನ್ನಿಟ್ಟು ಜಿಲ್ಲೆದ ಮಾತಾವಲೆ ಹಿಡಿದು ಪುದೆ ಕಾಣಿಕೆ ಒಟ್ಟು ಮಲ್ತದು ಮಠಕ್ಕೂ ಅರ್ಪಣೆ ಮಲ್ತಿದ್ದೀರು. ಒಡಿಪು ನಗರದ ಜೋಡು ಕಟ್ಟೆಡ್ದು ಪಿದ್ದಾಡ್ನ ಮೆರವಣಿಗೆನು ಮಠದ ದಿವಾನಿರು ಉದಯಕುಮಾರ್ ಸರಳತ್ತಾಯ ಬೊಕ್ಕ ಶಾಸಕರು ಯಶಪಾಲ್ ಎ ಸುವರ್ಣ ಉದಿಪನ ಮಲ್ತಿರು. 40,000 ತಾರೈ 200 ಕ್ವಿಂಟಲ್ ಅರಿ ಬೆಲ್ಲ ಸಕ್ಕರೆ ಕಾಯಿ ಕಜಿಪು ಸೊತ್ತು ಎಣ್ಣೆ ನೆಯ್ಯಿ ಇಂಚ ಬೇತೆ ಬೇತೆ ಸೊತ್ತುಲೇನು ಪುದೆ ಕಾಣಿಕೆಡು ಒಪ್ಪ್ಯಾದಿರು. ಭಕ್ತಿ ಸಪ್ತಮ ಶ್ರೀ ಶಿರೂರು ಮಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥದ ಮಠದ
ಶಿರೂರು ಮಠದ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ಮಹೋತ್ಸವದ ಅಂಗವಾಗಿ ಇಂದು ಪ್ರಪ್ರಥಮ ಹೊರೆಕಾಣಿಕೆ ಮಹೋತ್ಸವವನ್ನು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿಯ ವತಿಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೊರೆಕಾಣಿಕೆಯನ್ನು ಶ್ರೀಕೃಷ್ಣ ದೇವರ ಪರ್ಯಾಯ ಮಹೋತ್ಸವದ ಪ್ರಸಾದಕ್ಕೆ ಒಂದು ಒಳ್ಳೆಯ ರೀತಿಯ ಕೊಡುಗೆಯನ್ನು ಧರ್ಮಸ್ಥಳದಿಂದ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಸುಮಾರು 100ರಿಂದ 150 ವಾಹನಗಳಿಗೂ ಮಿಕ್ಕಿ ಸುಮಾರು ಹತ್ರ ಒಂದು 70 ಲಕ್ಷದಿಂದ 1 ಕೋಟಿಯವರೆಗೆ ಅಂದಾಜು ಒಂದು ಅಂದಾಜಿನ ಒಂದು ಮೌಲ್ಯದ ಹೊರೆಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ ಒಂದು ದೊಡ್ಡ ಮೊತ್ತದ ಒಂದು ಕಾಣಿಕೆಯನ್ನು ಸುಮಾರು 1 ಕೋಟಿ ರೂಪಾಯಿಯ ಒಂದು ಮೊತ್ತವನ್ನು ಶ್ರೀಕೃಷ್ಣ ದೇವರ ಪರ್ಯಾಯ ಮಹೋತ್ಸವಕ್ಕೆ ಒಂದು ಕಾಣಿಕೆಯಾಗಿ ನೀಡಿದ್ದಾರೆ. ಇವತ್ತು ಮೊದಲ ದಿನದ ಒಂದು ಹೊರೆಕಾಣಿಕೆ ಸಮರ್ಪಣೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನೇತೃತ್ವದಲ್ಲಿ ನಮ್ಮ ಜನಜಾಗೃತಿ ವೇದಿಕೆ, ಶೌರ್ಯ ವಿಪತ್ತು ತಂಡ, ನವಜೀವನ ಸಮಿತಿ ಸದಸ್ಯರು ಮತ್ತು ಪ್ರಗತಿಬಂಧು ಸ್ವಸಹಾಯ ಸಂಘಗಳ ನೇತೃತ್ವ ಮತ್ತು ಆ ಭಾಗದಲ್ಲಿ ಇರುವಂತಹ ಎಲ್ಲ ಭಜನಾ ಪರಿಷತ್ತಿನ ಸಹಯೋಗದೊಟ್ಟಿಗೆ ಇವತ್ತು ನಾವು ಈ ಒಂದು ಹೊರೆಕಾಣಿಕೆ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನೀವೀಗ ನೋಡ್ತಾ ಇರುವ ಹಾಗೆ ಸುಮಾರು 100-150ಕ್ಕಿಂತ ಹೆಚ್ಚು ವಾಹನಗಳಲ್ಲಿ ಇಡೀ ಜಿಲ್ಲೆಯ ಭಕ್ತಾದಿಗಳು ಇವತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಮ್ಮ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಹೊರೆಕಾಣಿಕೆ ಸಮರ್ಪಣೆ ಆಗ್ತಾ ಇದೆ. ಈ ಹೊರೆಕಾಣಿಕೆಯಲ್ಲಿ ಬಹಳ ಮುಖ್ಯವಾಗಿ ಸುಮಾರು 40,000ಕ್ಕಿಂತ ಹೆಚ್ಚು ತೆಂಗಿನಕಾಯಿಯ ಸಮರ್ಪಣೆಯನ್ನು ನಾವು ಇವತ್ತು ಈ ಹೊರೆಕಾಣಿಕೆಯಲ್ಲಿ ನಾವು ತರ್ತಾ ಇದ್ದೇವೆ. ಸುಮಾರು 200 ಕ್ವಿಂಟಾಲ್ಗಿಂತ ಹೆಚ್ಚು ಪ್ರಸಾದಕ್ಕಾಗಿ ಅಕ್ಕಿಯ ಸಮರ್ಪಣೆ ನಡೀತಾ ಇದೆ. ಅದರ ಜೊತೆಗೆ ಸುಮಾರು 100 ಕ್ವಿಂಟಾಲ್ಗಿಂತ ಹೆಚ್ಚು ಬೆಲ್ಲದ ಸಮರ್ಪಣೆ, ಸುಮಾರು 700 ಲೀಟರ್ಗಿಂತ ಹೆಚ್ಚು ಇಲ್ಲಿಯ ಬೇಕಾದಂತಹ ಎಣ್ಣೆಯ ಸಮರ್ಪಣೆ ಕಾರ್ಯಕ್ರಮ ನಡೀತದೆ. ಸುಮಾರು 15 ಕ್ವಿಂಟಾಲ್ಗಿಂತ ಹೆಚ್ಚು ಅಕ್ಕಿ, ಸುಮಾರು 15 ಕ್ವಿಂಟಾಲ್ಗಿಂತ ಹೆಚ್ಚು ತರಕಾರಿ ಸಮರ್ಪಣೆ ಆಗ್ತಾ ಇದೆ. ಈ ರೀತಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸ್ತಾ ಇದ್ದಾರೆ. ಶಿರೂರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪರ್ಯಾಯೋತ್ಸವದ ಈ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಇವತ್ತಿನಿಂದ 17ನೇ ತಾರೀಕಿನವರೆಗೆ ನಿರಂತರ ಹಸಿರು ಹೊರೆಕಾಣಿಕೆ ಸಮರ್ಪಣೆ ಕಾರ್ಯಕ್ರಮವನ್ನು ಸಜ್ಜುಗೊಳಿಸಿದ್ದೇವೆ. ಇವತ್ತು ಪ್ರಾರಂಭದ ಹೊರೆಕಾಣಿಕೆಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಒಕ್ಕೂಟ ಉಡುಪಿ ಜಿಲ್ಲೆಯ ಇವರ ವತಿಯಿಂದ ನಡೀತದೆ. ಸುಮಾರು 100 ವಾಹನಗಳ ಮೂಲಕ ಹಸಿರು ಹೊರೆಕಾಣಿಕೆ ಸಮರ್ಪಣೆಯಾಗಲಿಕ್ಕಿದೆ. ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂ ಸಮಾಜ ಈ ಒಂದು ಹಸಿರು ಹೊರೆಕಾಣಿಕೆ ಸಮರ್ಪಣೆಗೆ ಅಭೂತಪೂರ್ವವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಸ್ವಾಗತ ಸಮಿತಿಯ ಪರವಾಗಿ, ಶಿರೂರು ಮಠದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ರಥಬೀದಿ ಕುಡ್ಲದ ನಿಲಿಟ್ಟು ರಥಬೀದಿ ಶನಿವಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಹಿಡಿದು ಶ್ರೀದೇವಿ ಮಹಾತ್ಮೆ ಆಟ ನಡೆದ ಕರಾವಳಿ ಕರ್ನಾಟಕದ ಪ್ರಧಾನ ಸಾಂಸ್ಕೃತಿಕ ಬೊಕ್ಕ ಆರಾಧನಾ ಕಲೆ ಆದುಪುನ ಯಕ್ಷಗಾನಗಳು ಶ್ರೀದೇವಿ ಮಹಾತ್ಮೆ ಪ್ರಸಂಗ ದಿಂಜ ಮಹತ್ವ ಪಡೆದು ಕಟೀಲ್ ಮೇಳ ಗೊಬ್ಬುದು ತೋಜಾವನ ಒಂಜಿ ಪ್ರಧಾನ ಪ್ರಸಂಗ ಅದುಂಡು. ಶನಿವಾರ ಕುಡ್ಲದ ಶ್ರೀ ವೆಂಕಟರಮಣ ದೇವಸ್ಥಾನದ ರಥಬೀದಿಡು ಶ್ರೀದೇವಿ ಮಹಾತ್ಮೆ ಆಟ ಭಾರಿ ಸಂಭ್ರಮ ನಡೆತಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿದ ರಥಬೀದಿದ ನಿಲೆಟ್ಟು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದಕ್ಲು ಈ ಪ್ರಸಂಗನು ಗೋಬುತ್ತೋಜಾರು ಚೌಕಿ ಪೂಜೆ ಕರೆದು ಶ್ರೀದೇವಿ ಮಹಾತ್ಮೆ ಆಟ ಶುರುವಾಂಡು. ಆಟದ ನಡುಟು ನುಪ್ಪು ಪ್ರಸಾದ ಆಟಣೆ ಆದಿತ್ತಂಡು. ರಥಬೀದಿ ಬೊಕ್ಕ ಸುತ್ತಮುತ್ತದ ಆಟದ ಅಭಿಮಾನಿಗಳು ಕಟೀಲ್ ಕ್ಷೇತ್ರದ ಭಕ್ತರು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿದ ಮೇಳದ ದೇವೇರ್ನ ಪ್ರಸಾದದ ತಂದು ಆಟ ತೂಯಿರು. ನಮ್ಮನು ಮಾತೆ ದೇವಿ
ಎಡಗಿನಿಂದ ನಮ್ಮ ಕುಡ್ಲಾತುಡು ವಾರ್ತೆಲು ಮುಗಿಂಡಿ ಸೊನ್ಮೇಲು.